ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಕಡೆ ಮಳೆ. ಈ ಮಳೆ ನಡುವೆ ಕೆಲವು ಕಾಂಟ್ರವರ್ಸಿ ನ್ಯೂಸ್ ಮೀಡಿಯಾ ಒಂದ್ ಕಡೆ ಆದ್ರೆ, ಸೆಲೆಬ್ರಿಟಿಗಳು ಒಂದ್ ಕಡೆ, ರಾಜಕೀಯದವರು ಒಂದ್ ಕಡೆ, ಬಿಸಿ ಬಿಸಿ ಸುದ್ದಿಗಳು ಈ ಮಳೆ ನಡುವೆ. ಮಾನ್ಯ ಪತ್ರಕರ್ತರಾದ, ಹಿರಿಯ ಪತ್ರಕರ್ತರಾದ ಇಂದ್ರಜಿತ್ ಲಂಕೇಶ್ ಅವರೇ, ನಿಮ್ಮ ಹಿರಿಯತನಕ್ಕೆ ನನ್ನ ಗೌರವ, ನಿಮ್ಮ ಬರವಣಿಗೆಗೆ ನನ್ನ ಗೌರವ, ನಿಮ್ಮ ಒಂದು ಪತ್ರಿಕೆಗೆ ನನ್ನದೊಂದು ಗೌರವ. ಆದ್ರೆ ನಿಮಗೆ, ನಿಮ್ಮ ವೈಯಕ್ತಿಕ ಚಿಂತನೆಗಳಿಗೆ ಚೀಮಾರಿ ಆಗ್ತೀನಿ ನಾನು. ಮಾನ್ಯ ನಿರ್ದೇಶಕರು ಮತ್ತೆ ಪತ್ರಕರ್ತರಾಗಿರುವಂತಹ ಇಂದ್ರಜಿತ್ ಲಂಕೇಶ್ ಅವರೇ, ತುಂಬಾ ಒಳ್ಳೆ, ನೀವು ಗುಡ್ ಆಕ್ಟರ್ ಕೂಡ ಹೌದು. ಬಹುಶಃ ನೀವು ಧಾರಾವಾಹಿ ಮಾಡಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ನನ್ನ ಅನಿಸಿಕೆ. ಟ್ರೈ ಮಾಡಿ ಧಾರಾವಾಹಿ, ಅಂದ್ರೆ ವೆಬ್ ಸೀರೀಸ್ ತರ ಅವಾಗವಾಗ ಬಂದು ಹೋಗೋ ಒಂದು ರೋಲ್ ಮಾಡಿ. ಒಳ್ಳೆ ಸಖತ್ತಾಗಿ ಮಾಡ್ತೀರಾ ನೀವು. ಡ್ರಗ್ಸ್ ಅನ್ನ ವಿಚಾರಕ್ಕೆ ಬರ್ತೀನಿ. ಮೊದಲನೇದಾಗಿ ನನ್ನ ಸ್ನೇಹಿತರಿಗೆ, ಇಂದ್ರಜಿತ್ ಲಂಕೇಶ್ ಅವರು ಡ್ರಗ್ಸ್ ವಿಚಾರಕ್ಕೆ ಬರ್ತಾರೆ, ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ವಿಚಾರಕ್ಕೆ ಬರ್ತಾರೆ. ಇವತ್ತು ಕರ್ನಾಟಕದಲ್ಲಿ ಯಾವ್ಯಾವ ರೋಡಲ್ಲಿ, ಎಲ್ಲಿ ಯಾವ್ಯಾವ ಸ್ಲಮ್ ಅಲ್ಲಿ, ಯಾವ್ಯಾವ ಜಾಗದಲ್ಲಿ ಡ್ರಗ್ಸ್ ಸಿಗುತ್ತೆ ಅಂತ ನಮಗೂ ನಿಮ್ಗೂ ಗೊತ್ತಿರೋಂತ ವಿಚಾರನೇನೆ. ಆದ್ರೆ ಮಾನ್ಯ ಪತ್ರಕರ್ತರಾದಂತಹ ಇಂದ್ರಜಿತ್ ಲಂಕೇಶ್ ಅವರು ಡ್ರಗ್ಸ್ ವಿಚಾರಕ್ಕೆ ಬರ್ತಾರೆ. ಸಾರ್ ನೀವು ಏನ್ ಸರ್ ಸಖತ್ ಆಕ್ಟಿಂಗ್ ಮಾಡ್ತೀರಾ ಸರ್. ಇಂದ್ರಜಿತ್ ಲಂಕೇಶ್ ತರ ಆಕ್ಟರು ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲೇ ಇಲ್ಲ ಅನ್ಸುತ್ತೆ. ಡ್ರಗ್ಸ್ ವಿಚಾರಕ್ಕೆ ಬರ್ತೀರಾ ಸ್ವಾಮಿ ನೀವು, ಡ್ರಗ್ಸ್ ವಿಚಾರಕ್ಕೆ ಎಂಟ್ರಿ ಆಗ್ತೀರಾ. ಬಹುಶಃ ಇಬ್ರು ಹೀರೋಯಿನ್ಗಳ ಭವಿಷ್ಯವನ್ನ ಹಾಳು ಮಾಡ್ತೀರಾ. ಡ್ರಗ್ಸ್ ಅವ್ರು ತಗೊಂಡ್ರೋ ಬಿಟ್ರೋ ಅನ್ನೋ ಸೆಕೆಂಡ್ರಿ, ಬಟ್ ಎಲ್ಲೋ ಒಂದ್ ಕಡೆ ನೀವು ಟಾರ್ಗೆಟ್ ಮಾಡೋದಿದೆಯಲ್ಲ. ಒಬ್ಬ ಪತ್ರಕರ್ತ ಯಾವತ್ತು ಒಬ್ಬ ನಾಗರಿಕನಿಗೆ, ಒಂದು ವ್ಯಕ್ತಿಗೆ ಟಾರ್ಗೆಟ್ ಮಾಡಬಾರ್ದು. ನಾನ್ ಚಿಕ್ಕ ಹುಡುಗ, ನಾನ್ ಚಿಕ್ಕ ಹುಡುಗ, ನಿಮ್ಮಷ್ಟು ಹಿರಿಯ ತಲೆ ನಾನಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಪತ್ರಕರ್ತ ಯಾರನ್ನು ಟಾರ್ಗೆಟ್ ಮಾಡಬಾರ್ದು. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಒಬ್ಬ ಪತ್ರಕರ್ತನಾಗಿ ನೀವು ಸಾಕ್ಷಿ ಇದೆ ಅಂತ ಹೇಳ್ತಿರಲ್ಲ, ಆ ಸಾಕ್ಷಿಯನ್ನ ಬಿಟ್ಟು, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆ ಸಾಕ್ಷಿಯನ್ನ ಬಿಟ್ಟು ನೀವು ಪ್ರೂವ್ ಮಾಡ್ಕೋಬೇಕು. ನಾನು ಸಜೆಷನ್ ಕೊಡ್ತಿಲ್ಲ, ನಾನು ಸಜೆಷನ್ ಕೊಡೋಕೆ ನಿಮ್ ಮುಂದೆ ನಾನು ಏನೂ ಅಲ್ಲ. ನಾನು ಒಬ್ಬ ಚಿಕ್ಕ ಪತ್ರಕರ್ತ, ನಿಮ್ಮಷ್ಟು ತಿಳಿದಿಲ್ಲ, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆದ್ರೆ ಮೀಡಿಯಾದವ್ರ ಮುಂದೆ ಬಂದು ತಾವು ಕೊಡುವಂತ ಹೇಳಿಕೆಗಳಿದೆಯಲ್ಲ, ನಿಜಕ್ಕೂ ಬೇಜಾರಾಗುತ್ತೆ. ಡ್ರಗ್ಸ್ ವಿಚಾರದಲ್ಲಿ ಆಗಿರ್ಬೋದು, ನೀವು ಬಹಳಷ್ಟು ಹೋರಾಡ್ತೀರಾ ಅಂತ ಜನಗಳು ತಿಳ್ಕೊಂಡ್ರು. ಲಾಸ್ಟಿಗೆ ಚೀಮಾರಿ ಹಾಕಿದ್ರು ನಿಮ್ಗೆ. ಯಾರೋ ಇಬ್ರನ್ನ ಸಿಗಾಕಿಸ್ಬಿಟ್ಟು ನೀವು ಕಂಬಿ ಎಣ್ಸಂಗ್ ಮಾಡಿದ್ರಿ. ಇನ್ನ ಉಳಿದವರೆಲ್ಲ ಆರಾಮಾಗಿ ಅವ್ರ ಮನೇಲೇ ಇದ್ರು. ಒಂದು ಗುರಿ ಅಂತ ಸಾಧಿಸಕ್ ಹೋದ್ರೆ ಆ ಗುರಿನ ಸಾಧಿಸ್ತಲೇ ಬಿಡಬಾರ್ದು. ನೀವು ಆ ಗುರಿನ ಸಾಧಿಸ್ತೀರಾ ಅಂತ ಒಬ್ಬ ಪತ್ರಕರ್ತರಾಗಿ ತಿಳ್ಕೊಂಡಿದ್ವು. ಆದ್ರೆ ನಿಜವಾಗ್ಲೂ ಬೇಜಾರಾಗುವಂತ ಒಂದು ಸನ್ನಿವೇಶವನ್ನ ನೀವು ಪತ್ರಕರ್ತರಿಗೆ ಇವತ್ತು ಜನ ಮರ್ಯಾದೆನೂ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ಇದಕ್ಕೆಲ್ಲ ಎಲ್ಲ ಒಂದ್ ಕಡೆ ನೀವುಗಳೇ ಕಾರಣ ಅನ್ಸುತ್ತೆ. ಯಾಕೆ ಸ್ವಾಮಿ ಈ ತರ ಮಾಡ್ತೀರಾ? ಇವಾಗ ಬರ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಬಾಕ್ಸ್ ಆಫೀಸ್ ಸುಲ್ತಾನ್, ಕರುನಾಡಿನ ಒಂದು ಹೆಮ್ಮೆ ಅಂತ ತಿಳ್ಕೊಂಡಿದೀವಿ, ತಿಳ್ಕೋಬೇಕಾಗುತ್ತೆ. ಯಾಕೆಂದ್ರೆ 54 ಸಿನಿಮಾ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಲೈಟ್ ಬಾಯ್ ಆಗಿ ಬಂದವಂತರು ಇವತ್ತು ಬಹುಶಃ ಎಷ್ಟೋ ಅನಾಥ ಮಕ್ಕಳಿಗೆ, ಎಷ್ಟೋ ಬಡ ಕುಟುಂಬಗಳಿಗೆ ಹೀರೋಯಿಸಂ ಬೇರೆ, ಸ್ಯಾಂಡಲ್ವುಡ್ ಬೇರೆ, ಚಲನಚಿತ್ರ ಬೇರೆ. ಆದ್ರೆ ಒಬ್ಬ ಒಳ್ಳೆ ಮನಸ್ಸಿರೋ ವ್ಯಕ್ತಿಯಾಗಿ, ಒಳ್ಳೆ ಸಾಮಾಜಿಕ ಕಾಳಜಿ ಇರುವಂತ ವ್ಯಕ್ತಿಯಾಗಿ ಇವತ್ತು ಗುರ್ಸ್ಕೊಂಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ
ಒಂದು ಜೀವನಕ್ಕೆ ನೀವು ಬರ್ತೀರಾ ಇವತ್ತು. ಲಂಕೇಶನೋ ಒಂದು ಮೂವಿನೂ ಮಾಡಿದ್ರಿ ಅವ್ರ ಜೊತೆ. ಯಾಕೆ ಈ ರೀತಿ ನೀವು ವರ್ತನೆ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಒಂದಂತೂ ನಿಜ, ನೀವು ದರ್ಶನ್ ಅವರನ್ನ, ಸಾರಿ ಪತ್ರಕರ್ತರಾಗಿ ನಾವು ಯಾರನ್ನೋ ಇದಾಗ ಮಾತಾಡಿಸ್ಬಾರ್ದು. ನೀವು ದರ್ಶನ್ ರವರನ್ನ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ನೀವೆಷ್ಟೇ ಕೆಣಕ್ತಾ ಹೋದ್ರೆ, ನೀವೆಷ್ಟೇ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ, ನೀವೆಷ್ಟೇ ಕಾಂಟ್ರವರ್ಸಿ ಮಾಡ್ತಾ ಹೋದ್ರೆ, ಅವ್ರಿಗಿರುವಂತ ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ನೀವು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ನಂಬರ್ 1 ಪಾಯಿಂಟ್ ತಲೆಗೆ ಇಟ್ಕೋಬಿಡಿ. ಆಸ್ ಎ ಪತ್ರಕರ್ತನಾಗಿ ನಾನು ಹೇಳ್ತಾ ಇಲ್ಲ, ಅಭಿಮಾನಿಯಾಗಂತೂ ಮೊದ್ಲೇ ಹೇಳ್ತಾ ಇಲ್ಲ, ಇರೋ ಸಿಚುವೇಶನ್ ನ ಹೇಳ್ತಾ ಇದ್ದೀನಿ. ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ನೀವು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಏಕೆಂದ್ರೆ ಒಂದು ದೇವ್ರನ್ನ ಜನ ಎಷ್ಟು ನಂಬ್ತಾರೋ, ದೇವ್ರನ್ನ ಯಾಕೆ ನಂಬ್ತಾರೆ ಜನ? ದೇವ್ರಿಂದ ಏನಾದ್ರು ಒಳ್ಳೇದಾದ್ರೆ ಮಾತ್ರ ನಂಬ್ತಾರೆ ಜನ. ಮೊದಲನೇದಾಗಿ ನಾವು ತಿಳ್ಕೊಬೇಕಾದಂತ ವಿಚಾರ, ದೇವ್ರಲ್ಲೂ ಸ್ವಾರ್ಥ ಹುಡುಕ್ತಾರೆ ಜನ, ದೇವ್ರಲ್ಲೂ ಕೆಟ್ಟದ್ದು ಹುಡುಕ್ತಾರೆ ಜನ. ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದೇವ್ರು ಅಂತ ಹೇಳ್ತಾ ಇಲ್ಲ. ಅವರು ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಇನ್ನೊಂದ್ ಮಾಡ್ತಾರೆ, ಅದು ವೈಯಕ್ತಿಕ ವಿಚಾರಕ್ಕೆ ನೀವು ಕೈ ಹಾಕಿದೀರಾ, ಅದು ಬೇರೆ ವಿಚಾರ. ಸಾಕ್ಷಿ ಇದೆ ಅಂತ ಮೀಡಿಯಾದವ್ರ ಮುಂದೆ ಬಂದು ಹೇಳ್ತೀರಾ, ಸಾಕ್ಷಿನ ಕೊಡಲ್ಲ. ಸಾಕ್ಷಿ ಬಿಡ್ತೀನಿ ಅವ್ರ ಪ್ರೆಸ್ ಮೀಟ್ ಮಾಡ್ಲಿ ಅಂತ ಕಾಯ್ತೀರಾ, ಬಿಡಲ್ಲ. ಇಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಪತ್ರಕರ್ತರು ಬೆದರಿಕೆ ಆಗ್ತಾ ಇದ್ದೀರಾ. ಪತ್ರಕರ್ತರಾಗಿ ನೀವು ಬೆದರಿಕೆ ಆಗ್ತಾ ಇದ್ದೀರಾ, ಒಬ್ಬ ಮನುಷ್ಯನ್ಗೆ ಬೆದರಿಕೆ ಆಗ್ತಾ ಇದ್ದೀರಾ ನೀವು. ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸೆಲೆಬ್ರಿಟಿ ಅನ್ನೋದನ್ನ ಮರೆಯೋಣ. ಒಬ್ಬ ವ್ಯಕ್ತಿ ಅವರು, ನಮ್ಮ ದೇಶದ ಒಬ್ಬ ನಾಗರಿಕರ ಒಂದು ಯಾವ್ದೋ ಒಂದು ವಿಡಿಯೋ ಇಟ್ಕೊಂತೀರಾ, ಒಂದು ರೆಕಾರ್ಡ್ ಇಟ್ಕೊಂತೀರಾ, ಅದೊಂದು ಸಾಕ್ಷಿ ತೋರ್ಸಲ್ಲ ಅಂದ್ರೆ ಇಲ್ಲಿಗೆ ಏನ್ ಅರ್ಥ? ಮಾನ್ಯ ಪತ್ರಕರ್ತರಾದ ಇಂದ್ರಜಿತ್ ಲಂಕೇಶ್ ಅವರೇ, ನಾನ್ ನಿಮ್ ಮುಂದೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ ಮುಂದೆ ನಿಮ್ಮ ಅನುಭವಕ್ಕೆ ನಾನು ಏನೇನು ಅಲ್ಲ. ಆದ್ರೂ ಕೂಡ ದರ್ಶನ್ ರವರು ನಾನು ಯಾಕೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅವರು ಒಂದು ಕೆಂಡ ಇದ್ದಂಗೆ. ನೀವು ಕೆದಕ್ತಾ ಹೋದ್ರೆ ದರ್ಶನ್ ಅವರು ಬೆಂಕಿನೇ ಹಾಕ್ತಾರೆ. ನೀವು ಎಷ್ಟೇ ಅವ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡಿದ್ರೆ ಅಥವಾ ನೀವು ಎಷ್ಟೇ ಮಾಡಿದ್ರು ಕೂಡ ಅವ್ರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಹೋಗುತ್ತೆ ಹೊರತು ಅವರು ಒಂದು ಏನಂತಾರೆ ಅದಕ್ಕೆ, ಒಂದು ಎನರ್ಜಿ ಒಂದು ವೈಬ್ರೇಷನ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸ್ವತಃ ಬಂದು ಇವತ್ತು ಹೇಳಿಕೆ ಕೊಡ್ತಾರೆ ಹೋಟೆಲ್ ನಲ್ಲಿರುವಂತ ಸಂದೇಶ್ ಅವರು, ಮತ್ತೆ ಅದು ಅವರು ಯಾರನ್ನು ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು ಇಂದ್ರಜಿತ್ ಲಂಕೇಶ್ ಅವರು. ನಮಗೆ ದರ್ಶನ್ ಸರ್ ಏನು ಆತರ ಏನ್ ಮಾಡಿಲ್ಲ. ಆತರ ಮಾಡಿದ್ದಿದ್ರೆ ನಾವು ಬೇಕಾದ್ರೆ ಹೇಳ್ತಾ ಇದ್ದು, ಸುಳ್ಳು ಹೇಳಲ್ಲ, ಅದು ನಿಜವಾಗ್ಲೂ ನಮ್ಗೇನು ಮಾಡ್ಲಿಲ್ಲ. ಒಂದು ಏನ್ ಹೇಳ್ತಾರೆ, ನಮಗೆ ಅವರು ಒಂದು ಅಂದ್ರೆ ಅವರು ದರ್ಶನ್ ರವರು ನಾವು ನೀವು ನೋಡ್ತಿರಂಗೆ ದರ್ಶನ್ ಸರ್ ಒಂದ್ ಗದರಿಸ್ತಾರೆ ಅಭಿಮಾನಿಗಳನ್ನಾಗ್ಲಿ ಅಥವಾ ಯಾರನ್ನೇ ಆಗ್ಲಿ, ಏಯ್ ಹೋಗೋ, ಏಯ್ ಏನೋ ಅಂತ ಮಾತಾಡಿಸ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರು ಅಭಿಮಾನಿಗಳು ಚೆನ್ನಾಗೇ ಇದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಇದ್ದಾರೆ. ನಾವು ಮಧ್ಯದಲ್ಲಿ ತಲೆ ಹಾಕೋದ್ಕಿಂತ ಒಂದು ಸತ್ಯಾಂಶವನ್ನ ತಿಳ್ಕೊಂಡು ಒಂದು ಸತ್ಯಾಂಶವನ್ನ ಅವ್ರ ಬಗ್ಗೆ ಮಾತಾಡಿದಿದ್ರೆ ಇವತ್ತು ಬಹುಶಃ ಈ ರೀತಿ ಪತ್ರಕರ್ತರಿಗೆ ಅವಮಾನ ಆಗ್ತಾ ಇರ್ಲಿಲ್ಲ. ಎಲ್ಲ ಒಂದ್ ಕಡೆ ಏನ್ ಅನ್ನಿಸ್ಬಿಡುತ್ತೆ ಗೊತ್ತಾ, ಇದೆಲ್ಲ ಪ್ರಚಾರಕ್ಕೆ ಅನ್ನಿಸ್ಬಿಡುತ್ತೆ. ಒಬ್ರು ಪತ್ರಕರ್ತರು ಬಂದು ಮೀಡಿಯಾದವ್ರ ಮುಂದೆ ಬಂದು ಸಾಕ್ಷಿ ಇದೆ ಬಿಡ್ತೀನಿ ಆ ಡ್ರಗ್ಸ್ ವಿಚಾರದಲ್ಲೂ ಅಷ್ಟೇ. ನಮ್ಗೆ ಏನು ಒಂದು ಮರ್ಯಾದೆ ಕೊಟ್ಟಿದೆ ಸಮಾಜ, ನಮ್ಮನ್ನ ಗೌರವವಾಗಿ ಕಾಣಿಸ್ತಾ ಇದೆ, ಪತ್ರಕರ್ತರಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಟ್ಟಿದೆ. ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಅಷ್ಟೇ ಪರಿಶ್ರಮದಿಂದ ತನ್ನನ್ನ ಅವರು ಉಳಿಸ್ಕೊಳಕ್ ನೋಡ್ತಾರೆ. ನಮ್ಗೊಂದು ಸ್ಥಾನ ಕೊಟ್ಟಿದ್ದಾರೆ ಸಮಾಜದವರು, ನಾವು ಉಳಿಸ್ಕೋಬೇಕು ಅಂತ ನೋಡ್ತಾರೆ. ಅಷ್ಟು ದೊಡ್ಡ ಸೆಲೆಬ್ರಿಟಿ ನನಗೆ ಜನ ಕೊಟ್ಟಿರೋಂತ ಸ್ಥಾನವನ್ನ ಉಳಿಸ್ಕೋಬೇಕು ಅಂತ ಅನ್ಸಲ್ವ ಅವ್ರಿಗೆ? ಅನ್ಸಿರುತ್ತೋ ಅನ್ಸಿರಲ್ವೋ?
ಒಬ್ಬ ದರ್ಶನ್ ಅವರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿ ಅನ್ಸಿರುತ್ತೋ ಅನ್ಸಿರಲ್ವೋ, ಬಹುಶಃ ನಾನು ಯಾರ ಬಗ್ಗೆನೂ ಮಾತಾಡಕ್ ಹೋಗಲ್ಲ. ನಾನು ಬಸವಣ್ಣ ಅವರ ಆರಾಧಕ, ಡಾಕ್ಟರ್ BR ಅಂಬೇಡ್ಕರ್ ಅವರ ಆರಾಧಕ, ಬುದ್ಧ ರವರ ಆರಾಧಕ. ನೀವು ಒಂದು ಜಾತಿನ ಇಟ್ಕೊಂಡು ನೀವು ದರ್ಶನ್ ರವ್ರನ್ನ ನೀವು ಕಾಂಟ್ರವರ್ಸಿ ಮಾಡ್ತೀವಿ ಅಥವಾ ದರ್ಶನ್ ಅವ್ರನ್ನ ನಾವು ಇದ್ರೊಳಗೆ ತಗೊಂಡ್ ಬಿಡ್ತೀವಿ ಅಂದ್ರೆ ಇಂದ್ರಜಾಲಕ್ಕೆ ತಗೊಂಡ್ ಬಿಟ್ಬಿಡ್ತೀರಾ ಅಂದ್ರೆ ನಿಮ್ಗೆ ಎಷ್ಟು ತಲೆ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ನಾಚಿಕೆ ಆಗಲ್ವಾ ಸ್ವಾಮಿ ನಿಮ್ಗೆ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ದಲಿತರು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಹೇಳಿ. ಯಾರ್ಯಾರು ಒಬ್ರು ಕೆಟ್ಟ ಹೆಸರು ತರೋದಕ್ಕೆ ಅಥವಾ ಕೆಟ್ಟ ಒಂದು ವೈಯಕ್ತಿಕವಾಗಿ ಕೆಟ್ಟದನ್ನ ಮಾಡೋದಕ್ಕೆ ನೀವು ಇದನ್ನ ಜಾತಿನ ಬಳಸ್ಕೊಳ್ತೀರಾ? ಏನಕ್ಕೆ ಬಳಸ್ಕೊಳ್ತೀರಾ? ಒಬ್ಬ ವ್ಯಕ್ತಿಗೆ ಹೊಡೆದ್ವಿ ಅಂತ ಹೇಳಿ, ಹೊಡೆದ್ರು ಅಂತ ಹೇಳಿ ಆರೋಪ ಮಾಡಿ ಏನಕ್ಕ ಅವನಲ್ಲಿರುವಂತ ಒಂದು ಜಾತಿನ ಯಾಕೆ ತಂದ್ರಿ ನೀವು? ಇದು ಉತ್ತರ ಕೊಡಿ ನೀವು. ಮಾನ್ಯ ದಲಿತ ಸಂಘಗಳು ಇದನ್ನ ಮಾತಾಡ್ತಾರೆ ಮುಂದೆ. ಅವರು ಯಾಕೆ ಸೈಲೆಂಟ್ ಆಗಿ ವಿಚಾರಕ್ಕೆ ಮಾತಾಡಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ನಿಮ್ಮ ಬಂಡವಾಳಗಳು. ಪತ್ರಕರ್ತರಾಗಿ ಒಂದು ಜಾತಿನ ಮಾತಾಡ್ತೀರಾ ನೀವು? ಯಾಕೆ ಇವೆಲ್ಲ ನೀವು ಓದ್ಕೊಂಡ್ ಬಂದಿಲ್ವಾ? ಇವೆಲ್ಲ ನಿಮಗೆ ಪತ್ರಿಕೆಯಲ್ಲೆಲ್ಲ ಬರೆಯೋದೆಲ್ಲ ಗೊತ್ತಿರುವಲ್ವಾ ನಿಮ್ಗೆ? ನಿಜವಾಗ್ಲೂನು ಇದು ಶೋಭೆ ತರುವಂತದ್ದಲ್ಲ ಅಲ್ಲ ಸ್ವಾಮಿ. ನೀವು ಒಂದು ಜಾತಿನ ತಗೊಂಬಂದು ಆ ಜಾತಿಯವನ್ಗೆ, ದಲಿತ ಜಾತಿಯವ್ರಿಗೆ ಹೊಡೆದ್ರು ಅಂತ ಹೇಳ್ತೀರಲ್ಲ ಸ್ವಾಮಿ. ಯಾಕೆ ಹೇಳಿದ್ರಿ? ಏಕೆ ನಿಮ್ಗೆ ಆ ಜಾತಿ ಕಂಡ್ರೆ ಅಷ್ಟು ನಿಮ್ಗೆ ಕೀಳರಿಮೆನಾ ಸ್ವಾಮಿ? ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಸವಣ್ಣ ಅವರು ಅಷ್ಟು ಹೇಳಿದ್ರು. ನಿಮ್ಗೆ ಜಾತಿ ಅನ್ನೋದನ್ನೇ ಇಷ್ಟೊಂದು ನೀವು ಪತ್ರಿಕೆ ಸಂಪಾದಕರಾಗಿ, ಪತ್ರಕರ್ತರಾಗಿ ನೀವು ಜಾತಿನ ತರ್ತೀರಾ, ಜಾತಿ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಏನ್ ಸ್ವಾಮಿ ಇದೆಲ್ಲ? ಅಲ್ಲ, ಇದೊಂಥರ ಯಾವ ರೀತಿ ಆಯ್ತು ಅನ್ನೋದು ಭಾವಿಸ್ಕೊಂಡಿದ್ರ? ಮನುಷ್ಯನ್ಗೆ ಹೊಡೆದ್ರು ಅಂತ ನಿಮ್ಮ ಬಾಯಲ್ಲಿ ಬರಲ್ಲ, ಒಬ್ಬ ವ್ಯಕ್ತಿಗೆ ಹೊಡೆದ್ರು ಅಂತ ಬರ್ಲಿಲ್ಲ, ಒಬ್ರು ಸಪ್ಲೈಯರ್ ಹೊಡೆದ್ರು ಅಂತ ನಿಮ್ಮ ಬರ್ಲಿಲ್ಲ ಬಾಯಿಗೆ. ಒಬ್ಬ ದಲಿತ ಸಪ್ಲೈಯರ್ ಹೊಡೆದ್ರು. ಅಬ್ಬಾಬಾಬಾಬಾಬಾಬಾಬಾ ಸ್ವಾಮಿ, ಚಲನಚಿತ್ರದಲ್ಲಿ, ಅದರಲ್ಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲಿವರೆಗೂ ಜಾತಿ ಪದ್ಧತಿ ಬಂದಿಲ್ಲ ಸ್ವಾಮಿ. ನಾನು ಲಿಂಗಾಯತ್ರಿಗೆ ಸಪೋರ್ಟ್ ಮಾಡ್ತೀನಿ, ಲಿಂಗಾಯತರು ಹೀರೋಗಳಿಗೆ ಸಪೋರ್ಟ್ ಮಾಡ್ತೀನಿ, ಲಿಂಗಾಯತ ಹೀರೋಯಿನ್ಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಬಂದಿಲ್ಲ. ನಾನು ಒಕ್ಕಲಿಗರು ಹೀರೋಗೆ ಸಪೋರ್ಟ್ ಮಾಡ್ತೀನಿ, ಒಕ್ಕಲಿಗರು ಹೀರೋಯಿನ್ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲೂ ಬಂದಿಲ್ಲ. ದಲಿತರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದಿಲ್ಲ. ಎಲ್ಲ ಒಂದ್ ಕಡೆ ಇಂಥ ಪತ್ರಕರ್ತರುಗಳಿಂದ ಈ ರೀತಿ ಆಗ್ತಾ ಇದೆ. ಏನು ಇಂದ್ರಜಿತ್ ಲಂಕೇಶ್ ಸರ್ ಅವರು ಇವರ ವಿಷಯಕ್ಕೆ ಯಾಕೆ ತಲೆ ಹಾಕಿರಬಹುದು? ನಮ್ಮ ಒಬ್ರು ಗುರುಗಳು ಕೇಳಿದ್ದಾರೆ ಪ್ರಶ್ನೆನ ಯತೀಶ್ ಸರ್, ಇಂದ್ರಜಿತ್ ಲಂಕೇಶ್ ಸರ್ ಅನ್ನೋದಕ್ಕಿಂತ ಅವರು, ನೀವು ಗಮನಿಸಿ ಸರ್, ಅವ್ರನ್ನ 6 ತಿಂಗಳಿಗೆ ವರ್ಷಕ್ಕೊಂದ್ಸಲಿ ಅವರು ಆಗಾಗ್ಗೆ ಬಂದ್ಬಿಟ್ಟು ಹೋಗ್ತಾರೆ. ಫಸ್ಟ್ ಅವರು ನನಗೆ ಗೊತ್ತಿರೋ ಪ್ರಕಾರ, ನನ್ನ ವೈಯಕ್ತಿಕವಾಗಿ ಗೊತ್ತಿರೋ ಪ್ರಕಾರ ಅವರು ಬಹುಶಃ ಗಮನಿಸ್ತಾ ಇರ್ತಾರೆ ಯಾರು ಕಾಂಟ್ರವರ್ಸಿಲ್ ಇರ್ತಾರೆ, ಯಾರು ಕಾಲ್ ಎಳಿಬೇಕು, ಯಾವಾಗ ಬಂದು ಯಾವ ಟೈಮಲ್ಲಿ ಬಂದು ಅವ್ರನ್ನ ನಾವು ಕೆಣಕ್ಬೇಕು. ಈಗೆಲ್ಲ ಒಂದ್ ಕಡೆ ದರ್ಶನ್ ಅವ್ರದ್ದು, ಉಮಾಪತಿ ಅವ್ರದ್ದು ಒಂದ್ ಕಡೆ ಕೇಸ್ ನಡೀತಾ ಇತ್ತು, ಅರುಣ್ ಕುಮಾರಿ ಅವ್ರದ್ದು. ಈ ಕೇಸಿಗೆ ಯಾವುದೋ 2 ತಿಂಗಳದ 3 ತಿಂಗಳದ ಹಿಂದೆ ಇಟ್ಕೊಂಡಿರೋ ಯಾವ್ದೋ ಒಂದು ಹೋಟೆಲ್ದ ಒಂದು ಗಲಾಟಿನ ತಗೊಂಡ್ಬಂದು ಫೇಮಸ್ ಆಗ್ಬಿಡೋದು. ಯಾವ್ದೋ ಫಿಲಂ ಬರ್ತಾ ಇರ್ಬೋದೇನೋ ಅವ್ರ ನಿರ್ದೇಶನದಲ್ಲಿ, ಅಥವಾ ಇನ್ನೂ ಯಾವ್ದಾದ್ರು ಒಂದು ರಿಯಾಲಿಟಿ ಶೋಗೆ ಹೋಗ್ತಿರ್ಬೋದೇನೋ, ಅದಕ್ಕೆ ಪ್ರಚಾರಕ್ಕೆ ಬಂದಿರ್ತಾರ. ಹಾಗಾಗಿ ಇಂಥವ್ರನ್ನ ಬಹುಶಃ ನಿಮ್ಗೆ ಗೊತ್ತು, ಸಿನಿಮಾ ಇಂಡಸ್ಟ್ರಿಯ ಒಬ್ರು, ನೀವು ಕೂಡ ಹಿರಿಯರು, ನಿಮ್ಗೆ ಗೊತ್ತಿರ್ಬೋದು ಯಾಕೆ ಈ ತರ ಮಾಡ್ತಾರೆ ಅಂತ. ಸ್ವಾಮಿ, ಕನ್ನಡ ಇಂಡಸ್ಟ್ರಿ ಮರ್ಯಾದವನ್ನ ಕಳೆಯೋದಕ್ಕೆ ಬಹಳ ಜನ ನಿಂತವ್ರೆ. ಇಂಡಸ್ಟ್ರಿ ಒಳಗಿರೋವ್ರೆ ಬಹಳ ಜನ ನಿಂತವ್ರೆ ನಮಗೆ ಗೊತ್ತಿರೋ ಪ್ರಕಾರ. ಬಟ್ ಆದ್ರೆ
ಆ ಒಂದು ನಮ್ಮ ಹೀರೋ ಅಂತ ಹೇಳ್ತಾರೆ. 6 ಕೋಟಿ ಜನ, ಕರ್ನಾಟಕದ 6 ಕೋಟಿ ಜನ ನಮ್ಮ ಹೀರೋ ಅಂತ ಹೇಳ್ತಾರೆ, ನಮ್ಮವರಪ್ಪ ಅಂತ ಅಂತಾರೆ. ಅವೆಲ್ಲ ಒಂದು ಕರ್ನಾಟಕಕ್ಕೆ ಒಂದು ಕಿರೀಟ ತರುವಂತ ಒಂದು ಸ್ಥಾನಗಳು. ಚಲನಚಿತ್ರ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಗುರುತಿಸ್ಕೋಬೇಕು. ನಮ್ಮ ಕರ್ನಾಟಕ ಗುರುತಿಸ್ಕೋಬೇಕು ಅಂದ್ರೆ ಒಂದ್ ಕಡೆ ಚಲನಚಿತ್ರ ಒಂದು ಉದ್ಯಮ ಇದೆಯಲ್ಲ, ಅದು ಒಂದು ದೊಡ್ಡ ಮೇಲಿರುವಂತ ಸ್ಥಾನ. ಅದು ಆ ಸ್ಥಾನವನ್ನ ನಾವು ಎಲ್ಲ ಕರ್ನಾಟಕ ಜನತೆ ಉಳಿಸ್ಕೋಬೇಕೇ ಹೊರತು ಈ ರೀತಿ ಇಂಥವ್ರು ಮಾತು ಕಟ್ಕೊಂಡು ಎಲ್ಲ ಒಂದ್ ಕಡೆ ಮೂರ್ಖರಾಗಬಾರ್ದು. ನನಗೆ ತುಂಬಾ ಬೇಜಾರಾಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಆ ಒಂದು ಜಾತಿ ತಗೊಂಬಂದಿದ್ದು, ಜಾತಿನ ತಗೊಂಬಂದು ಈ ರೀತಿ ಮಾಡ್ತಾರೆ ಅಂದ್ರೆ, ಒಬ್ಬ ಸೆಲೆಬ್ರಿಟಿ ಮೇಲೆ ಜಾತಿ ಕುಂಡಿಸ್ತಾರೆ ಅಂದ್ರೆ ಏನ್ ಮಾಡ್ಲಿ? ನಿಜಕ್ಕೂ ಬೇಜಾರಾಗುವಂತ ಸಂಗತಿಗಳು ಇವೆಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ಒಂದು ಬೇರೆ ಗತಿನೇ ಆಗುತ್ತೆ, ರೋಡಲ್ಲಿ ಬೇರೆ ಗತಿನೇ ಆಗುತ್ತೆ. ಮಾತಾಡ್ಲಿ ಸ್ವಾಮಿ, ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನದಲ್ಲಿ. ಅಂಬೇಡ್ಕರ್ ಅವರೇ ನಮ್ಮ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ. ಮಾತಾಡ್ಲಿ, ಆರೋಪಗಳನ್ನ ಮಾಡ್ಲಿ, ಪ್ರತ್ಯಾರೋಪಗಳನ್ನ ಮಾಡ್ಲಿ, ಮೀಡಿಯಾದವ್ರ ಮುಂದೆ ಬರ್ಲಿ, ಏನಾರ ಮಾಡ್ಕೊಳ್ಳಿ. ಜಾತಿಯನ್ನ ತಗೊಂಬಂದು ಈ ವಲ್ಸು ರಾಜಕೀಯ ಮಾಡ್ತಾರಲ್ಲ, ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ಖಂಡಿತವಾಗ್ಲಿಯೂ ದರ್ಶನ್ ಸರ್ ಅವರು ಎಷ್ಟೇ ಕಾಂಟ್ರವರ್ಸಿಗಳಿಗೆ ತಲೆ ಹಾಕಿದ್ರು ಕೂಡ, ಎಷ್ಟೇ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ಕೂಡ, ಎಷ್ಟೇ ಇದು ಮಾಡಿದ್ರು ಕೂಡ, ನನ್ನ ಒಂದು ಗ್ರೌಂಡ್ ರಿಪೋರ್ಟ್ ಪ್ರಕಾರ, ನನ್ನ ಒಂದು ರಿಪೋರ್ಟ್ ಪ್ರಕಾರ ಅವ್ರ ಅಭಿಮಾನಿಗಳ ಸಂಖ್ಯೆ ಏನು ಕಮ್ಮಿ ಆಗಲ್ಲ, ಅವರು ವರ್ಚಸ್ ಏನ್ ಕಮ್ಮಿ ಆಗಲ್ಲ, ಇನ್ನು ಬೆಳೀತಾ ಹೋಗ್ತಾರೆ. ಅವರು ನಮ್ಮ ರಾಜ್ಯಕ್ಕೆ ಒಂದು ಗೌರವದಂತ ಒಂದು ಸ್ಥಾನವನ್ನ ಉಳಿಸ್ಕೊಟ್ಟಿದ್ದಾರೆ. ಒಬ್ರು ರೈತರಿಗೆ ನಮ್ಮ ಕೃಷಿ ಇಲಾಖೆ ಒಂದು ಇದಾಗಿದ್ದಾರೆ ಅವರು. ಆ ಒಂದು ಈ ಒಂದು ಸರ್ಕಾರ ಮತ್ತೆ ಈ ಒಂದು ಚಲನಚಿತ್ರ ಒಂದು ಉದ್ಯಮ ಇದೆಯಲ್ಲ, ಇವೆರಡೂ ಕೂಡ ಒಂದು ನಮಗೆ ಶೋಭೆ ಅಂತ ತರುವಂತದ್ದು, ನಮ್ಮ ಕೀರ್ತಿ ಅಂತ ತರುವಂತದ್ದು ರಾಜ್ಯದಲ್ಲಿ. ಇವೆರಡೂ ಕೂಡ ಸುಗಮವಾಗಿ ಸಾಗುತ್ತೆ. ಇಂಥವ್ರಿಂದ ನಮ್ಮ ಸಮಾಜಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಮಿಸ್ಗೈಡ್ ಆಗ್ತಾ ಹೋಗುತ್ತೆ. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಅವ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ನಿಜಕ್ಕೂ ದರ್ಶನ್ ಡಿ ಬಾಸ್ ಅವರ ಒಂದು ಫ್ಯಾನ್ಸ್ ಗ್ರೂಪ್ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್. ಅವ್ರು ಎಷ್ಟು ತಾಳ್ಮೆಯಿಂದ ಇರ್ತಾರೆ. ಅವ್ರ ತಾಳ್ಮೆಗೆ ಒಂದು ಸಲಾಂ. ಮತ್ತೆ ಅವ್ರು ಯಾವ್ದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ, ವಿಷಯ ಗೊತ್ತಿಲ್ಲದೇ ರಿಯಾಕ್ಟ್ ಮಾಡಲ್ಲ ಅಂತ ಬುದ್ಧಿಯನ್ನ ಡಿ ಬಾಸ್ ಫ್ಯಾನ್ಸ್ ಗಿದೆ. ಅಂತ ಬುದ್ಧಿ, ಒಳ್ಳೆ ಬುದ್ಧಿ ಇದೆ ನಿಜವಾಗ್ಲೂ. ಇದು ದರ್ಶನ್ ಅವರಿಂದಲೇ ಕಾರಣ ಇವೆಲ್ಲ. ದರ್ಶನ್ ಸರ್ ಅಭಿಮಾನಿಗಳಿಗೆ ಗದರಿಸ್ತಾರೆ ಅಥವಾ ಹೋಗೋಬಾರ ಅಂತ ಮಾತಾಡಿಸ್ತಾರೆ, ಒಂದು ಲೋಕಲ್ ಲ್ಯಾಂಗ್ವೇಜ್ ನ ಉಪಯೋಗಿಸ್ತಾರೆ ಅಂತ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ವಿಚಾರ. ನಾವು ಅಂಬರೀಶ್ ಅವ್ರನ್ನ ನೋಡ್ಬೋದು, ಬಾರ್ಲಾ ಇಲ್ಲಿ ಅಂತ ಮಾತಾಡಿಸ್ತಾರೆ ಮಂಡ್ಯ ಶೈಲಿಯಲ್ಲಿ. ಅದನ್ನೇ ನಾವು ಯಾವ ತರ ಬೇಕಾದ್ರೂ ತಗೋಬಹುದು. ನಾವು ತಗೊಳಕ್ಕಾಗಲ್ಲ, ಯಾಕೆಂದ್ರೆ ನಮ್ಗೆ ಪ್ರಾಮಾಣಿಕವಾದಂತ ಮನಸ್ಸಿದೆ. ಒಬ್ಬ ಪತ್ರಕರ್ತನಾಗಿ ಏನ್ ಮಾತಾಡ್ಬೇಕು ಅಂತ ಅರಿವಿದೆ. ಜಾತಿಯನ್ನ ತರಬೇಕೋ ತರಬಾರ್ದು ಅನ್ನೋದು ಒಂದು ಅರಿವಿದೆ. ದಯವಿಟ್ಟು ಸ್ವಾಮಿ, ಜಾತಿ ತಗೊಂಡ್ಬಂದಿದ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಮಂತ ಪತ್ರಕರ್ತರು ಮುಂದಿನ ದಿನಗಳಲ್ಲಿ ಈ ರೀತಿ ಮಾತಾಡಬೇಡಿ. ಹಿರಿಯ ಪತ್ರಕರ್ತರು ಒಂದು ದೊಡ್ಡ ಸಲಾಂ. ನಮ್ಮ ದರ್ಶನ್ ಸರ್ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ದೊಡ್ಡ ಸಲಾಂ. ಅವರು ತಾಳ್ಮೆಯಿಂದ ಇರೋದಕ್ಕೆ, ಅವರು ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ದರ್ಶನ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. 55ನೇ ಸಿನಿಮಾ ಬರುತ್ತೆ, ಖುಷಿ ಆಗ್ಲಿ. ನಮ್ ಕರ್ನಾಟಕ ಅವರು ಅಂತಲ್ಲ, ದರ್ಶನ್ ಸರ್ ಅಂತಲ್ಲ, ಸುದೀಪ್ ಯಶ್ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಆದಷ್ಟು ಇಂಥವ್ರನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೋಬೇಡಿ. ಹುಷಾರಾಗಿರಿ. ನಮ್ಮ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.